ಕೋಟೆಕಾರ ಪಟ್ಟಣ ಪಂಚಾಯತದ 3ನೇ ಅವಧಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ಸೋಮವಾರ ಅಧಿಕಾರ ಸ್ವೀಕಾರ ಮಾಡಿಕೊಂಡರು. ಕೋಟೆಕಾರ ಪಟ್ಟಣ ಪಂಚಾಯತದ 3ನೇ ಅವಧಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ಅಧಿಕಾರ ಸ್ವೀಕಾರ ಮಾಡಿಕೊಂಡರು. ಈ ಹೊರತು ಪಾತೆರ್ನ ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ತನ್ನನ್ನು ಆಯ್ಕೆ ಮಲ್ತಿನ ಪಕ್ಷದ ಹಿರಿಯರಿಗೂ ಮಾತರಿಗ್ಲ ಸೊಲ್ಮೆ ಸಂದಾಯರು. ಸದಸ್ಯರಾಗಿದ್ದ ನನ್ನನ್ನು ಇವತ್ತು ಕೋಟೆಕಾರ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದಂತಹ ನಮ್ಮ ಪಕ್ಷದ ಹಿರಿಯರಿಗೂ ಹಾಗೂ ನಮ್ಮ ಪಕ್ಷ ಕ್ಷೇತ್ರದ ಅಧ್ಯಕ್ಷರಾದ ಸಂತೋಷ್ ಅಣ್ಣ ಬೋಳಿಯರ್ ಇವರಿಗೂ ಹಾಗೂ ಎಲ್ಲ ಪಕ್ಷದವರಿಗೂ ಹಾಗೂ ನಮ್ಮ ಉಪಾಧ್ಯಕ್ಷರಿಗೂ, ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಿ ಭಾರತಿಯವರಿಗೂ ಹಾಗೂ ನಮ್ಮ ಕೌನ್ಸಿಲರ್ ಅವರಿಗೂ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ, ಮುಖ್ಯಾಧಿಕಾರಿಯವರಿಗೂ ಎಲ್ಲರಿಗೂ ಹಾಗೂ ಇದಕ್ಕೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಮಾಜಿ ಅಧ್ಯಕ್ಷರಾದ ಶೇಖರ್ ಕಣ್ಣೀರ್ ತೋಟ ಇವರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಮುಂದಿನ ಅವಧಿಯಲ್ಲಿ ಅವಕಾಶಕ್ಕಾಗಿ ಧನ್ಯವಾದ ಕೊಡ್ತಾ, ಹಾಗೆಯೇ ಮುಂದಿನ ಅವಕಾಶದಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಕೋಟೆಕಾರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಶೇಖರ್ ಕಣ್ಣೀರ್ ತೋಟ ಪಾತ್ರರಂದು ಜಯಶ್ರೀ ಪ್ರಫುಲ್ಲದಾಸ್ರನ ಅವಧಿಡು ಕೋಟೆಕಾರ ನನಲಾತು ಬುಲೆವಾಡು ಜನಸಾಮಾನ್ಯರನ ಕಷ್ಟಗಳಿಗೆ ಸ್ಪಂದಿಸಾವಡ್ ಪಂಡದ ಕೇನುಂಡಿರು. ಮೂಜಿ ಮೆಡಿಕಲ್ ಕಾಲೇಜ್ ಇತ್ತಿನಂಚಿನ ಒಂಜಿ ಸೇರಿನಂಚಿನ ಈ ಪಟ್ಟಣ ಪಂಚಾಯತಿ ಅವೇ ರೀತಿಗೆ ನಮ್ಮ ವಾರ್ಡ್ಲ ಎಡ್ಡೆ ರೀತಿಯಲ್ಲಿ ಅನುದಾನ ಕೊರಪುನಂಚಿನ ಈ ಪಂಚಾಯತ್ದ ಅಧ್ಯಕ್ಷರನ್ನಾಗಲಿ ಅವತ್ತಿನ ಮೂಲತ ಅಧಿಕಾರಿ ವರ್ಗದಾಗಲಿ ಅವೇ ರೀತಿ ಮೂಲತ ಸಿಬ್ಬಂದಿ ವರ್ಗದಾಗಲೆಲ್ಲ ಭಾರಿ ರೀತಿ ಎಡ್ಡೆ ರೀತಿಯಲ್ಲಿ ಆಡಳಿತನ ಕೊರೊಂದುಲ್ಲೇರು. ಜೊತೆಗಾದೀನಿ ಕೋಟೆಕಾರಡು ಉಪಾಧ್ಯಕ್ಷರಿರ್ತೀನಿ ಈತ ಮುಟ್ಟ ಅಧ್ಯಕ್ಷರನ್ನ ಸಂಭವ ಆತಿಜಿ ದಯಮಂಡ ದೇರ್ ದುಂಬುದ ಕೆಟ್ಟಗೆರೆಡು ಬನ್ನಾಗ ಇಂಕ್ಲೆಗೆ ಮಹಿಳೆ ST ಮಹಿಳೆ ಬತ್ತ ನಡೆದವರ ಅವಿಂಕಲ್ದ ಇಜ್ಜನ್ ನಡೆದವರ ಐನೆ ಸರ್ಕಾರ ಹೋಗಾಯ್ತಾ ತೋಲನ್ನು ಪಿರ ಕಡಪುಡ್ದ ಅವಳ ಅಧ್ಯಕ್ಷರಿಲ್ಲ ಇಂಗ್ಲ ಬೇಗ ಆವಡು ದಯಬಂದಂಡ ಜೊತೆ ಮೂಜಲ್ಲ ಒಟ್ಟಿಗೆ ಸೇರಿದು ಬೇಲೆ ಮನ್ಪಂಚಿನ ಅವಕಾಶ ತಿಕ್ಕೋಡು ಐತೊಟ್ಟಿಗೆ ಮುಲ್ತ ಅಧಿಕಾರಿ ವರ್ಗದಕ್ಕೆಲ್ಲ ಪೂರ್ವ ಒಟ್ಟಿಗೆ ಸೇರೊಂದು ಮುಲ್ತ ಅಭಿವೃದ್ಧಿಗೆ ಸಹಕಾರ ಜೋಡಿಸೋಡು. ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ರನ ಅವಧಿಡು ಎಡ್ಡ ರೀತಿರು ಬೇಲೆಲ ಆವಡು ತಂಗ್ಲರ್ ದಾಪಿನ ಸಹಕಾರನ ಕೊರ್ಪ ಪಂಡದ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ರಾಘವ ಗಟ್ಟಿ ತಿಳಿಪಾಯರು. ಮೊದಲು ಫಸ್ಟ್ ಟೈಮ್ ನಾನಾಗಿದ್ದೆ. ನನಗೆ ಯಾವ ಥರ ಸಹಕಾರ ಕೊಟ್ಟಿದ್ದಾರೆ ಅದೇ ಥರ ಎಲ್ಲರೂ ದೇಶಿಯವರಿಗೂ ಸಹಕಾರವನ್ನು ಕೊಟ್ಟು ಮುಂದಿನ ಸ್ಥಾಯಿ ಸಮಿತಿಯಲ್ಲಿ ಅವರ ಆಳಿಕೆ ಏನಿದೆಯೋ ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿ. ಅದೇ ರೀತಿ ನಮ್ಮಿಂದ ಏನು ಸಹಕಾರ ಬೇಕು ಅವರಿಗೆ ನಾವು ಹೃದಯಪೂರ್ವಕವಾಗಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಮುಂದೆ ನಾವು ನಮ್ಮ ಅವಧಿ ತನಕ ಒಳ್ಳೆ ರೀತಿಯಲ್ಲಿ ಪಕ್ಷವಾಗಲಿ. ಕೋಟೆಕಾರ ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಅನಿಲ್ ಬಗಂಬಿಲ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ತಾಮಾರ್, ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀ ಉದಯ್ ಕುಮಾರ್ ಶೆಟ್ಟಿ ಸೊಲೆಂಚರ್, ಕೋಟೆಕಾರ ಪಟ್ಟಣ ಪಂಚಾಯತ್ ಸದಸ್ಯರು ಲ್ಯಾನ್ಸಿ, ಪುಷ್ಟಿ ಮೊಹಮ್ಮದ್, ಜುಲೇಖಾ ಬಶೀರ್, ಮಲಯಾಳ ಚಾಮುಂಡಿ ದೈವಸ್ಥಾನದ ಆಡಳಿತ ಮೊಕ್ತೇಸರರು ಶ್ರೀ ಎಚ್ ಶ್ರೀಧರ್, ಈಶ್ವರ್ ಸುವರ್ಣ, ವಿಶ್ವನಾಥ್, ಶಾಂತ, ರಮೇಶ್ ಕೊಂಡಾನ, ಸಚ್ಚಿದಾನಂದ ಕಿಣಿ, ರೋಹಿತ್ ಕುಲಾಲ್, ಸಂಪತ್ ಕುಕ್ಯಾನ್ ಭಂಡಾರಮನೆ, ಬಾಲಕೃಷ್ಣ ಗಟ್ಟಿ, ಮಹೇಶ್ ಕಣ್ಣೀರ್ ತೋಟ, ವಚನ ಪುರುಷೋತ್ತಮ್ ಗಟ್ಟಿ, ಪ್ರಫುಲ್ಲದಾಸ್ ಬೊಕ್ಕ ಪಟ್ಟಣ ಪಂಚಾಯತ್ ಸದಸ್ಯರು ಅಧಿಕಾರಿಗಳು ಈ ಪುರ್ತೋಟುಗೆ ಎತ್ತರು.